ಕೊಪ್ಪಳ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನೂತನ ದಿನಕ್ಲೆದ ಸಂಧ್ಯಾ ಭಜನೋತ್ಸವ ನಡೆತೊಂದುಂಡು. ಗುರುವಾರ 10ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಕವಿತಾ ಶ್ರೀ ಅಶೋಕ್ ಕುಂಪಲ, ಶ್ರೀಮತಿ ಗಿರಿಜಾ ಶ್ರೀ ಸಂಜೀವ ಪೂಜಾರಿ ಕುಂಪಲ, ಶ್ರೀಮತಿ ಶಾರದಾ ಬಾರ್ದೆ, ಶ್ರೀಮತಿ ರತ್ನಕ್ಕ ಬೊಕ್ಕ ಜೋಕ್ಲು ತುಡರ್ ಬೆಳಗಾಯರು. ಮುರಡಿ ಪ್ರಾರಂಭ ಭಜನಾ ಸೇವೆ ಫೆಬ್ರವರಿ 22 ತಾರೀಕು ಮುಟ್ಟಲ 108 ದಿನ ನಿತ್ಯ ನಿರಂತರವಾದ ಬಯ್ಯದ ಪುರ್ತರು ಗೋದೋಳಿ ಮೂರ್ತಡು ಈ ಕ್ಷೇತ್ರದ ಭಕ್ತಿಪೂರ್ವಕವಾದ ಕ್ಷೇತ್ರದ ಅಧಿಪತಿಯಾದ ದುರ್ಗಾ ಪರಮೇಶ್ವರ ಸೇವೆ ದೇವರಿಗೆ ಸಮರ್ಪಣೆ ಆಯರುಂಡು. ಈ ಸಂದರ್ಭಡು ಪ್ರತಿನಿತ್ಯ ನಡಪನ ಭಜನಾ ಸೇವೆಡು ಊರ್ದ ಮಾತಾ ಭಗವದ್ಭಕ್ತ ಬಂದುಲ್ಲ ಪ್ರತಿನಿತ್ಯಲ ಬಯ್ಯ ನಡಪನ ಭಜನಾ ಸೇವೆಡು ಪಾಲ್ದೆತ್ತನೋಡು ಪಣದು ವಿನಂತಿ ಮಲ್ತೊಂದು ಇಲ್ಲಿ ಕನಕ 10ನೇ ದಿನ ದಶ ದಿನದ ಒಂದು ಭಜನಾ ಸೇವೆ ನಡಪಾದ ಕೊರ್ರೆ ಕೊರಗಜ್ಜ ಸೇವಾ ಸಮಿತಿ ಆಶ್ರಯ ಕಾಲೋನಿ ಕುಂಪಲ ಮುಖ್ಯ ಭಜನಾ ಸೇವೆದ ಆರಂಭಿಕವಾದ ಪವಿತ್ರವಾದ ನಂಚಿನ ಜಾನಾದಿಗೆಡುಪು ನಂಚಿನ ಪ್ರಮಿಳ ವಿಜಯ ದಂಪತಿನಗಳು ಕೊಡುಗೆಯಾದ ಈ ದೇವಸ್ಥಾನ ಕೂರ್ನಂಚಿನ ಜಾನಾದಿಗದ ಪಂಚ ಬೊಲ್ಪುನ್ ಪಂಚ ಹತ್ತಿದ ಈ ಜಾನಾದಿಗೆಡುಪು ನಂಚಿನ ಬೊಲ್ಪುನ್ ಅರ್ಲವರ ಮೂಲಕ ಈ ಕಾರ್ಯಕ್ರಮಕ್ಕೂ ದೇವಸ್ಥಾನದ ಸಂಭ್ರಮದ 108 ದಿನದ ಸಂಧ್ಯಾ ಭಜನೆಗೆ ಇನ್ನಿತದಲ್ಲಿದ್ದ 10ನೇ ದಿನದ ಕಾರ್ಯಕ್ರಮಕ್ಕೂ ಆರಂಭ ಕೊರಡು ಪಡೆದು ಶ್ರೀಮತಿ ಕವಿತಾ ಅಶೋಕ್ ಕುಂಪಲ ಮಕ್ಕಳಿಗೆ ಆತ್ಮೀಯವಾದ ದೇವಸ್ಥಾನದ ಪರವಾದ ಶಾಲು ಬಾರದ ಗೌರವ ಮಲ್ಪಡು ಪಡೆದು ಕ್ಷೇತ್ರದ ಪರವಾದ ವಿನಂತಿ ಮಲ್ಪ. ಕ್ಷೇತ್ರದ ಪ್ರಧಾನ ಅರ್ಚಕರ ನೆಚ್ಚಿನ ಭುವನೇಶಂಕರ ಶಾಂತಿಂಜನ ಮಹಿಳಾ ಸಮಿತಿಯ ಗುರ್ಕಾಯದ ಪ್ರಮೀಳಾ ವಿಜಯ್ ಮಕ್ಕಳು ಶಾಲು ಬಾರದ ಗೌರವ ಮಲ್ಪಡು ಹಿರಿಯರ ನೆಚ್ಚಿನ ಸಂಜೀವ ಪೂಜಾರಿ ಕುಂಪಲ ಮೆರೆಗಳ ಆತ್ಮೀಯವಾದ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಅರೆಗಳ ಕ್ಷೇತ್ರದ ಪರವಾದ ಶಾಲು ಬಾರದ ಗೌರವ ಮಲ್ಪಡು ವಿನಂತಿ. ಮೂಲಕನೇ ರತ್ನಕ್ಕ ಬೊಕ್ಕ ಇಲ್ಲದಕ್ಕಲು ಕುಜುಗಮಾಗತ್ತೆ ಇಂಥ ನಂದಾದೀಪರ ಅರ್ಲಾರ ನಮ್ಮೊಟ್ಟಿಗೆ ಬತ್ತು ಸೇರೊಂದೇರು. ಶಾರದಾ ಬಾರದೆ ಬೆರೆಗಳ ಕ್ಷೇತ್ರದ ಪರವಾದ ಗೌರವಪೂರ್ಣಕ ಸ್ವಾಗತವನ್ನು ಮಲ್ತೊಂದು ಅರೆಗಳ ಶಾಲು ಬಾರದ ಗೌರವವನ್ನು ಮಲ್ಪಡು ವಿನಂತಿ. ಶಾಲದ ಗೌರವವನ್ನು ಸಂದಾಯತ ಮತ್ತೊಂದಿಲ್ಲ. ಅಂಚನೆ ಅಶೋಕ್ ಕೋಟೆಕಾರ್ ಅರ್ನ ದುಮ್ಮುಗಾರ ನಂದಾದೀಪ ಅರ್ಲಾರುಲ್ಲೇರು. ಅಶ್ವಿನ್ ಓಂ ಫ್ರೆಂಡ್ಸ್ ಕೊಲ್ಯ ಅಂಚನ ಮಾತ್ರೆಗಳ ಆತ್ಮೀಯವಾದ ಬೆಳಕನೆ ಈ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿದ ಪ್ರಧಾನ ಕಾರ್ಯದರ್ಶಿ ನಂಚಿನ ಮೋಹನ್ ಶೆಟ್ಟರುಲ್ಲೇರು, ಕೋಶಾಧಿಕಾರಿ ಗಣೇಶ್ ಗಟ್ಟಿಗೆಯನ್ನುಲ್ಲೇರು, ಅಂಚಿನ ಮಹಿಳಾ ಸಮಿತಿಯ ಮಾತ ಪದಾಧಿಕಾರಿನಕ್ಕುಲ್ಲೇರು, ಕೊಲ್ಯ ಬಿಲ್ಲೋತ್ಸವ ಸಮಾಜದ ಟ್ರಸ್ಟಿಲಾಯನಂಚಿನ ಈಶ್ವರನ್ನೆಲ್ಲೇರು, ಅಂಚನೆ ಮಾಧವನ್ನೆಲ್ಲೇರು, ಸತೀಶ್ ದೀಪ್ ಬ್ರಹ್ಮಕಲಶ ಸಮಿತಿಯ ಪ್ರಮುಖರಾದ ಸತೀಶ್ ದೀಪ ಮುಲ್ಲೇರು, ಮಹಿಳಾ ಸಮಿತಿಯ ಮಾತ ಪದಾಧಿಕಾರಿಗಳಿಗೆ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಬಂದದ್ದು. ನಮ್ಮ ಆಶ್ರಯ ಕಾಲೋನಿ ಕೊರಗಜ್ಜ ಸೇವಾ ಸಮಿತಿಗಳ ನಮ್ಮ ಶಾಲದ ಗೌರವವನ್ನು ಸಂದಾಯತ ಮಲ್ಪಡ್ಕೊಂಡು ಬತ್ತ ಸೇರಿದರೆ ರತ್ನಕ್ಕ ಬೊಕ್ಕ ಅಕ್ಲ ಜೋಗುಲು ಪುಜಮಗದ್ದೆ ಅಕ್ಲೆಗಳ ಶಾಲು ಬಾರದ ಗೌರವ ಭಜನಾ ಸೇವೆ ನಡಪಾದಕೊಂಡು ಸರ್ವ ವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿಧ್ವಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ ದೇವ
ಮಂಗಲವರ ಶರಣು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ದುತ ಮಾಡುವೆ ಮಧುರು ಗಣಪತಿ ಶರಣು ಗಣಪತಿ ಕುಂಭಾಸಿಕಾರ ಚಾಮರ ವಿನಾಯಕ ಗಣನಾಥ ನೀನಾಡುವೆ ಪೂಜೆ ಬೆದ ಮಾಡುವೆ ಮಧುರಪತಿ ಶರಣು ಗಣಪತಿ ಕುಂಭಾಷಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಅವಿರ್ದ ಬೊಕ್ಕ ಕುಂಪಲ ಆಶ್ರಯ ಕಾಲನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಸದಸ್ಯರಿರ್ದು ಭಜನಾ ಸಂಕೀರ್ತನ ನಡೆತಂಡರು.
ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಫೆಬ್ರವರಿ 24, 25, 26ರಂದು ನಡೆಯಲಿಕ್ಕಿದೆ. ಇದರ ಪೂರ್ವಭಾವಿಯಾಗಿ 108 ದಿನದ ಸಂಧ್ಯಾ ಭಜನೆಯು ಈಗಾಗಲೇ ದೇವಸ್ಥಾನದಲ್ಲಿ ನಡೆಯುತ್ತಾ ಇದೆ. ಈ ಒಂದು ಸಂಧ್ಯಾ ಭಜನೆಯಲ್ಲಿ ಮಂಗಳೂರಲ್ಲದೆ ಉಡುಪಿ, ಕುಂದಾಪುರ ಎಲ್ಲ ಕಡೆಯಿಂದ, ಕೇರಳದಿಂದಲೂ ಭಜನಾ ತಂಡಗಳು ಬಂದು ಭಜನೆಯನ್ನು ಹಾಡಲಿಕ್ಕಿದೆ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಊರ ಹಾಗೂ ಪರ ಊರ ಭಕ್ತರು ಹಾಗೂ ಭಕ್ತಾಭಿಮಾನಿಗಳ ಒಂದು ಸಹಾಯ ಹಾಗೂ ತನುಮನಧನದ ಸಹಾಯದಿಂದ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಊರವರು ಎಲ್ಲರೂ ಬಂದು ಸೇರಿ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ನಮಗೆ ಒಂದು ಊರ ಹಬ್ಬ ಹಾಗೆ ಆಗಿದೆ. ಬಹಳ ವಿಜೃಂಭಣೆಯಿಂದ ದಿನಾಲು ನಾವೆಲ್ಲ ಇಲ್ಲಿ ಸೇರಿ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮವು ನಡೀತಾ ಇದೆ. ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರ ಶಿವಪುರ ಕುಂಪಲ ಅಷ್ಟಬಂಧ ಬ್ರಹ್ಮಕಲಶದ ಪರವಾದ ಮೂಲ ನಡಪನ 108 ದಿನದ ಭಜನಾ ಕಾರ್ಯಕ್ರಮವು ಭಾರಿ ವಿಜೃಂಭಣೆ ನಡುತ್ತೊಂದುಂಡು. ನೆಕ್ ಸಹಕಾರ ನಮ್ಮ ಊರ್ದ ಮಾತಿರ್ಲ ಜನಕ್ಕಲು ಎಡ್ಡೆ ಸಹಕಾರ ಕೊಡ್ತಾರೆ. ಅಂಚನೆ ನಮ್ಮ ಮಹಿಳಾ ಮಂಡಳದ ಮಾತ ಪೊಂಜನಕ್ಲ ಒಂಜಿ ದೇವರ ಸೇವೆಗೆ ಒಂಜಿ ಭಾರಿ ಒಂಜಿ ಭಕ್ತಿ ಭಾವಡು ಸೇರಿದರು. ಮಸ್ತ್ ಖುಷಿ ಆಪುಂಡು. ನಿಜವಾದ್ಲ ಪೊಂಜನಕ್ಲೆಗೆ ಏತೋ ಬೇಲೆಪ್ಪುಡು. ಕೆಲಸೊಂದು ಪೂರ ಒಂಜಿ ಬರಿಕದೀದು ಭತ್ತದ ಮೂಲು ಎಡ್ಡೆ ಒಂಜಿ ಸೇವೆ ಕೊರ್ಪೆರೆ. ಆ ಪರಮೇಶ್ವರ ಪಾರ್ವತಿ ಗಣಪತಿನ ಆಶೀರ್ವಾದ ಮಾತೆರೆಗ್ಲ ಉಪ್ಪಡು. ಅಂಚನೆ ಮಹಿಳಾ ಮಂಡಲದ ಬ್ರಹ್ಮಕಲಶದ ಅಧ್ಯಕ್ಷರಾಯಿನ ಶ್ರೀಮತಿ ಪ್ರಮೀಳಾ ವಿಜಯ್ ಮೇರೊಂಜಿ ಮಸ್ತ್ ಭಕ್ತಿಡ್ ದೇವರೆಗೊಂಜಿ ಅಂಚನೆ ಒಂಜಿ ದೀಪನ್ನ ಬೆಳಗದೇರು. ಆ ದೀಪಲ ನಂದ ದೀಪ ಎಂಚ ಬೆಳಗುಣ ಅಂಚನೆ ಆರ್ನ ಕುಟುಂಬ ಅಂಚನೆ ನೆಟ್ಟು ಪಾರ್ಟಿಸಿಪೇಟ್ ಮಲ್ಪುನ ಮಾತ ಭಕ್ತರೆಗ್ಲ ಆ ದೇವರನ ಅನುಗ್ರಹ ಸದಾಕಾಲ ಉಪ್ಪಡು ಪಣದು ದೇವರ ನಟೊಂದುಲ್ಲೆ. ಅಂಚನೆ 108 ದಿನಕ್ಕೂ 108 ದಿನತ್ತಲ ಭಜನೆ ಸಟ್ಟಾತಂದು ಆ ಭಜನೆ ದಕ್ಕಲೆಗ್ಲ ಭಕ್ತಿ ಭಾವಡು ಭಜನೆ ಮಲ್ತೊಂದುಲ್ಲೇರು. ಆ ದೇವರನ ಅನುಗ್ರಹ ಅಂಚನೆ ಅಕ್ಕಲೆಗ್ಲ ಉಪ್ಪಡು ದಿನಲ ನಂದ ದೀಪವನ್ನು ಬೆಳಗವರೆ ಬರ್ಪಿನ ಅಂಚಿನ ಪೂರ ಭಕ್ತರೆಗ್ಲ ಕಷ್ಟ ದೂರ ಅದು ದೇವರ ನನಾಥ ಅನುಗ್ರಹ ಮಲ್ಪಡ ಪಣದು ದೇವರ ನಟೊಂದುಲ್ಲೆ.